ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಪಾವನ ಮೂರ್ತಿ ಪರಂಜ್ಯೋತಿ ಸ್ವರೂಪನೇ ಭಗವಂತ. ಅಣು ರೇಣು ತೃಣ ಕಾಷ್ಟದಲ್ಲಿಯೂ ಕೂಡ ನೆಲೆಸಿದ್ದವ ನೀನುವಂತಹ ವಿಚಾರ ಚೆನ್ನಾಗಿ ನಾವು ಅರಿತುಕೊಂಡಿದ್ದೇವೆ. ನಾವು ಭಗವಂತನೇ ಕಡಲ ತಡದಲ್ಲಿ ಆಗ ಶಯನನಾಗಿ ಹಾಯಾಗಿ ನಿದ್ರಿಸುತ್ತಾ ಎಲ್ಲ ಗಳಿಗೂ ಕೂಡ ಎಚ್ಚರಾಗಿರುವವ ನೀವನ್ನ ಕೇಳಿದ್ದೇವೆ. ಕಾಣುವರ ಕಣ್ಣಿಗೆ ನಿದ್ರೆ ಮಾಡ್ತಾ ಇದ್ದಂತಾದ್ರೂ ಕೂಡ ಸದಾ ಜಾಗೃತನಾಗಿ ಜಗತ್ತನ್ನೇ ಪರಿವಂತ ಮಹಾನುಭಾವನಲ್ಲವೇ ನೀನು. ಓ ಜಗದೊಡೆಯನೇ, ಓ ಕಡಲೊಡೆಯನೇ, ಕಡಲಿನಿಂದಲೇ ಉತ್ಪತ್ತಿ ಆಗುವಂತಹ ಬೇರಿನ್ಯಾವ ಸಂಪತ್ತನ್ನು ವಜ್ರವನ್ನು ಮುತ್ತನ್ನು ಕೊಡುವೆಂಬುದನ್ನು ನಿಮ್ಮನ್ನು ನಾವು ಕೇಳುತ್ತಾ ಇಲ್ಲ. ನಿನ್ನ ಪಾದೋದ್ಭವಿಯಾದಂತಹ ಗಂಗೆಯ ಸದ್ಯದಲ್ಲಿ ತಂದೆತಾನಾಗಿ ಪ್ರಕೃತಿಯಲ್ಲಿ ಬೆಳೆದು ಬರುವಂತಹ ಮರಳನ್ನು ನಮಗೆ ಕೊಡು ಭಗವಂತ. ಇಲ್ಲಿಯವರೆಗೆ ಉದ್ವೇಗಕ್ಕೆ ಒಳಗಾಗಿ ಬರದಿಂದ ನಾವು ಸೆಟೆದೇಳುತ್ತೇವೆ ಎಂಬುದಾಗಿ ಹೇಳಬಹುದು. ಆದರೂ ಕೂಡ ಕೊನೆಯದಾಗಿ ದೈವಬಲ ಪ್ರಧಾನವಾದದ್ದು. ತಾಳಿದವ ಬಾಳಿಯಾನು, ತಾಳುವಿಕೆಗಿಂತ ಅನ್ಯ ತಪವೂ ಬೇರೊಂದಿಲ್ಲ ಎಂಬುದಾಗಿ ಬಲ್ಲವರ ಮಾತನ್ನು ಅನುಸರಿಸುವಂತ ಕ್ಷೇತ್ರ ನಮ್ಮದ್ದು. ಹಾಗಿರುವಾಗ ಈಗ ನಾವು ನಿರ್ಧಾರಕ್ಕೆ ಬಂದಿದ್ದೇವೆ. ಕಡಲೊಡೆಯನಾದಂತ ಕ್ಷೇತ್ರ ಪಾಲಕನಾದಂತ ಶ್ರೀಕೃಷ್ಣ ಪರಮಾತ್ಮನೇ ನಮ್ಮನ್ನು ದಾರಿ ಒಂದೇ ಒಂದು ಉದ್ದೇಶ, ಸತ್ಯದ ಗ್ರಹವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಪಡೆಯುವ ಸತ್ಯಾಗ್ರಹ ಪಡೆಯುವ ಪಡೆಯುವ ಸತ್ಯಾಗ್ರಹ ಹೀಗೆ ಚಿತ್ತ ಬಿರಿಸಿ ಜನಮೊತ್ತಕ್ಕೆ ಸ್ಪಂದನ, ಚಿತ್ತ ಬಿರಿಸಿ ಜನಮೊತ್ತಕ್ಕೆ ಸ್ಪಂದನ, ಸ್ಪಂದನವಿದ್ದರೆ ಸಿಟ್ಟ ಅರಸೊತ್ತಿಗೆ ಉತ್ತಮ, ವಿಧಾನ ಸಿಟ್ಟ ಅರಸೊತ್ತಿಗೆ ಉತ್ತಮ. ಭಗವಂತ ಅಂತಿಮವಾದಂತಹ ನಮ್ಮ ನಿರ್ಧಾರ ಸತ್ಯದ ಗ್ರಹವನ್ನೇ ಕಟ್ಟಬೇಕೆನ್ನುವ ಕಾರಣಕ್ಕಾಗಿ ಸತ್ಯ ಆಗ್ರಹ ಅರ್ಥಾತ್ ಸತ್ಯಾಗ್ರಹವನ್ನು ಮೂಲಕವಾಗಿ ನಿನ್ನನ್ನು ಗೆಲ್ಲಬೇಕೆನ್ನುವ ಉದ್ದೇಶ ಬಿಟ್ಟರೆ ಬೇರೆ ಜನರ ಮನವನ್ನು ಗೆಲ್ಲಬೇಕೆಂಬುದಾಗಿ ಅಲ್ಲವೇ ಅಲ್ಲ. ನಮ್ಮ ಆಡಂಬರ ಇದಲ್ಲ ಭಗವಂತ. ನಾವೆಲ್ಲ ನೊಂದ ಜೀವಿಗಳು ಒಂದಾಗಿ ನಮ್ಮ ಮನಸ್ಸಿನ ನೋವನ್ನು ನಿನ್ನಲ್ಲಿ ತೋಡಿಕೊಂಡಾಗ ಕರುಣಾಮಯಿಯಾದಂತಹ ನೀನು ನಮ್ಮ ಮೇಲೆ ಕರುಣಾ ದೃಷ್ಟಿಯನ್ನು ಬೀರಿ ಯಾರು ನಿರ್ಬಂಧವನ್ನು ಹೇಳಿದ್ದಾರೋ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ನಮಗೊಂದು ನ್ಯಾಯ ದೊರಕಿಸಿಕೊಡುವ ಹಾಗೆ ಅನುಗ್ರಹಿಸುವ ಭಗವಂತ ಎಂಬುದಾಗಿ ನಾವೆಲ್ಲವರ ಪರವಾಗಿ ಇಂದಿನ ಮೊದಲುಗೊಂಡು ದೀರ್ಘ ದಿನದವರೆಗೆ ನಮ್ಮದು ಸತ್ಯ ಆಗ್ರಹ ಸತ್ಯಾಗ್ರಹ ನಮ್ಮದು ಛಲ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಭಗವಂತ ನಮಗೆ ಗೆಲುವನ್ನು ಕೊಡಬೇಕು, ನಮಗೆ ರಕ್ಷಣೆಯನ್ನು ಕೊಡಬೇಕು. ಅಣ್ಣ ತಮ್ಮಂದಿರ ಒಡ ಹುಟ್ಟಿದಲ್ಲಿ ಎಲ್ಲರೂ ನಾವು ಒಂದಾಗಿ ಒಂದೇ ವೇದಿಕೆಯಲ್ಲಿ ಅನ್ಯ ಮನೆಯವರೆಂದು ಭಾವಿಸದೆ ಒಂದೇ ಮನದಿಂದ ಒಂದೇ ಮನೆಯವರೆಂದು ಭಾವಿಸಿ ಭಗವಾನ್ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ನಮ್ಮ ಪ್ರಯತ್ನಕ್ಕೆ ಫಲ ನೀಡುವ ಎಂಬುದಾಗಿ ಹೋರಾಟದಲ್ಲಿ ಮುಂದುವರಿಯೋಣವಂತೆ. ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಉಂಟೇ ಉಂಟೆಂಬುದು ಮಾತ್ರ ಮರೆಯಬಾರದು. ಧರಣಿಯನ್ನು ಪ್ರಾರಂಭ ಮಾಡೋಣ. ದೇವನಿತ್ಯ ಜೀವನವನ್ನು ಸದ್ಭಾವನದಿ ಸಾಗಿಸುತ್ತ ದೇವನಿತ್ಯ ಜೀವನವಾಗ ಸದ್ಭಾವನದಿ ಸಾಗಿಸ ಸುಂದರತಾ ವಿನಾಲಯ ವಯಸುತಿಯ ಜನಜಾಲಕೋ ಸುಖವೇ ಸುಂದರ ತಾವಿನಾಲಯ ಬಯಸುತಿಯ ಜನಜಾಲಕೋ ಸುಖವೇ ಗೋವನಿದನಿ ಮರಣನು ಸಾ